ಪಾರ್ಟ್ ಟೈಮ್ ಜಾಬ್, ವರ್ಕ್ ಫ್ರಮ್ ಹೋಮ್, ಹಣ ಸಂಪಾದನೆ ಮಾಡಬಹುದು. ಇನ್ಸ್ಟಾಗ್ರಾಮ್ನಲ್ಲಿ ಬಂದ ಸಂದೇಶವನ್ನು ನಂಬಿದ ವ್ಯಕ್ತಿಯೊಬ್ಬರು 20,62,713 ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ. ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಿಸಿದ್ದಾರೆ. ಎಷ್ಟೇ ಹೇಳಿದ್ರೂ ಕೂಡ ಜನ ಮತ್ತೆ ವಂಚನೆಗೊಳಗಾಗ್ತಾರೆ. ಅಧಿಕ ಹಣದಾಸೆಗೆ ಹೋಗಿ ಇದ್ದ ಹಣವನ್ನು ಕಳ್ಕೊಳ್ತಾರೆ ಅನ್ನೋದಕ್ಕೆ ವಾರದಲ್ಲಿ ಕಡಿಮೆ ಅಂತ ಹೇಳಿದ್ರು 4-5 ಪ್ರಕರಣಗಳು ನಮಗೆ ಸಾಕ್ಷಿ. ಇಲ್ಲೂ ಕೂಡ ನಡೆದಿರುವಂಥದ್ದು ಅದೇ. ಮೇ 6ನೇ ತಾರೀಕಿಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡ್ತಾ ಇದ್ರು. ಈ ಸಂದರ್ಭದಲ್ಲಿ ಒಂದು ಸಂದೇಶ ಬಂದಿದೆ. ಅದನ್ನು ವ್ಯಕ್ತಿ ಕ್ಲಿಕ್ ಮಾಡ್ತಾರೆ. ವಾಟ್ಸಪ್ ಆ್ಯಪ್ ತೆರೆದುಕೊಂಡಿದೆ, ಅಂದರೆ ಅಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದಾರೆ. ವಾಟ್ಸಪ್ನಲ್ಲಿ ಸಂಪರ್ಕಕ್ಕೆ ಬಂದ ಅಪರಿಚಿತ ವ್ಯಕ್ತಿ ಟೆಲಿಗ್ರಾಮ್ ಲಿಂಕ್ ಕಳಿಸಿದ್ದಾನೆ. ಯಾವಾಗ ಈ ಥರ 3 ಲಿಂಕ್ ಹೋಗುತ್ತೆ ನೀವು ಕ್ಲಿಯರ್ ಕಟ್ಟಾಗಿ ನಂಬಬಹುದು, ಇದು ಚೈನ್ ಲಿಂಕ್, ನಿಮ್ಮನ್ನು ಯಾಮಾರಿಸ್ಲಿಕ್ಕೆ ಇರೋದು, ನಿಮಗೇನು ಲಾಭ ಇಲ್ಲ ಅಂತ ಹೇಳಿ. ಆದರೆ ಈ ವ್ಯಕ್ತಿ ಏನು ಮಾಡೋದು, ಇವರಿಗೆ ಲಿಂಕ್ ಬಂದಿದೆ, ರೆಸ್ಟೋರೆಂಟ್, ಹೋಟೆಲ್ ಇವುಗಳಿಗೆ ಲೈಕ್ ಮಾಡಿದರೆ ಸಾಕು, 5 ಸ್ಟಾರ್ಗಳನ್ನು ಕೊಟ್ಟು ಕಮೆಂಟ್ ಮಾಡಿ ನಮಗೆ ಸ್ಕ್ರೀನ್ಶಾಟ್ ಕಳಿಸಿ, ನೀವು ಮನೆಯಲ್ಲಿ ಕೂತ್ಕೊಂಡೇ ಹಣ ಸಂಪಾದಿಸ್ಬೋದು ಅಂತ ನಂಬಿಸಿದ್ದಾರೆ. ನಂಬಿಸಿದ್ದು ಮಾತ್ರ ಅಲ್ಲ, ಮೀನಾ ರೆಡ್ಡಿ ಎನ್ನುವ ಟೆಲಿಗ್ರಾಮ್ ಖಾತೆದಾರೆ ಇವರ ಬ್ಯಾಂಕ್ ವಿವರ ಪಡ್ಕೊಂಡು ವಿವಿಧ ಟಾಸ್ಕ್ಗಳನ್ನು ಕೊಟ್ಟು 120 ರೂಪಾಯಿ ಮತ್ತು 200 ರೂಪಾಯಿಗಳನ್ನು ವರ್ಗಾವಣೆ ಮಾಡಿದ್ದಾಳೆ. ಆನಂತರ ದೂರುದಾರರನ್ನು ಟೆಲಿಗ್ರಾಮ್ ಖಾತೆಗಳಿಗೆ ಸೇರಿಸಿ ಹಲವು ಟಾಸ್ಕ್ಗಳನ್ನು ಕೊಟ್ಟು ಟ್ರೇಡಿಂಗ್ ಅಕೌಂಟ್ ಲಿಂಕ್ ಕಳುಹಿಸಿ ನೋಂದಣಿ ಮಾಡುವಂತೆ ಕೂಡ ಹೇಳಿದ್ದಾರೆ. ಅದರಂತೆ ಲಿಂಕ್ಗೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ಕೂಡ ಇವರು ಕೊಟ್ಟಿದ್ದಾರೆ. ಅವರು ಹಾಕಿರೋದೇನು 1,000ನ 2,000ನ. ಆನಂತರ ಕೊನೆಗೆ ರಾಜೇಶ್ ವರ್ಮಾ ಎಂಬುವರನ್ನು ಸಂಪರ್ಕ ಕೂಡ ಮಾಡಿದ್ದಾರೆ. ಅಂದರೆ ಅದೊಂದು ಲಿಂಕ್ ಬಿಲ್ಡ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ರೀತಿಯಲ್ಲಿ. ನಿಮಗೆ ಇವರಿಂದ ಮೆಸೇಜ್ ಬರುತ್ತೆ, ಅವರೊಂದು ಲಿಂಕ್ ಕಳಿಸ್ತಾರೆ, ಇದು ಓಪನ್ ಮಾಡಿ, ಅದು ಓಪನ್ ಮಾಡಿ, ಇದಕ್ಕೆ ಲೈಕ್ ಕೊಡಿ ಅಂಥೇಳಿ. ಸೊ ಇದೆಲ್ಲ ಆದಮೇಲೆ ಕೊನೆಗೆ ಅವರನ್ನು ಬೇರೆದೇ ರೀತಿಯಲ್ಲಿ ಬ್ರೈನ್ ವಾಶ್ ಮಾಡ್ತಾರೆ. ನಿಮಗೆ ಇಷ್ಟು ಹಾಕಿದರೆ ಅಷ್ಟು ಬರುತ್ತೆ, ಆ ಟ್ರೇಡಿಂಗಲ್ಲಿ ಹಣ ಬರುತ್ತೆ, ಡಬಲ್ ಆಗುತ್ತೆ, ಈ ಥರದ್ದೆಲ್ಲ ರೀತಿಯಲ್ಲಿ ಮೋಸ ಮಾಡ್ತಾರೆ. ಸೊ ಎಲ್ಲವನ್ನು ನಂಬಿರುವ ವ್ಯಕ್ತಿ ಕಡೆಗೆ ಕಳ್ಕೊಂಡಿರುವ ಹಣ 20,62,713. ನಮ್ಮ ತುಳುವಿನಲ್ಲಿ ಒಂದು ಮಾತಿದೆ, ಯಾವುದಾದ್ರೂ ಒಂದು ಸಣ್ಣ ಮೀನು ಹಾಕಿ ಗಾಲ ಹಾಕಿ ದೊಡ್ಡ ತಿಮಿಂಗಿಲ ಹಿಡಿಯೋದಂತ ಹೇಳ್ತಾರಲ್ಲ, ಅದೇ ಥರ 100 ರೂಪಾಯಿ 200 ರೂಪಾಯಿ ಆರಂಭದಲ್ಲಿ ಅಕೌಂಟಿಗೆ ಹಾಕಿ 20 ಲಕ್ಷ 10 ಲಕ್ಷ ದೋಚುವಂಥದ್ದು. ಸೊ ಈಗ ಮೋಸ ಹೋಗಿದ್ದೇನೆ ಅಂತ ಹೇಳಿ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ.